ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತವಾರ್ತೆ ದೇವರ ಮುಸಲ್ಮಾನರ್ನ ಪವಿತ್ರ ಪರ್ವ ಬಕ್ರೀದ್ನ ಗುರುವಾರ ರಾಜ್ಯದೊರ್ಮೆಡು ಭಕ್ತಿ ಶ್ರದ್ಧೆಡು ಆಚರಣೆ ಮಲ್ತೆರ. ಬಕ್ರೀದ್ ತ್ಯಾಗಬೊಕ ಬಲಿದಾನದ ಗುರ್ತು. ಪ್ರವಾದಿ ಇಬ್ರಾಹಿಂ ತನ್ನ ಮಗೆ ಈಸಾಕರಿನ ಸೃಷ್ಟಿಕರ್ತೆ ಅಲ್ಲಾಹುಗು ಬಲಿ ಕೊರಿಯರೆ ತಯಾರಾದ ಕಡ್ಪರನಗ ಮಗನ ಬದಲಿಗ ಅವಳು 7 ಒಂಜಿ ತೋಜುಂಡಿಗೆ ಅಪಗ ಪ್ರವಾದಿಯರು ಆಯನ ಬಲಿ ಕೊಡ್ದು ಅಲ್ಲಾಹುಗು ತೃಪ್ತಿ ಆಂಡಿಗೆ ಒಂದು ದಿನನು ವರ್ಷಾಲ ಮುಸಲ್ಮಾನರು ಈದುಲ್ ಅಧಾ ಪಂಡ ಬಕ್ರೀದ್ ಪಂಡದ ಆಚರಣೆ ಮಲ್ತೊಂದು ಬೈದೇರು. ಕುಡ್ಲದ ಬಾವುಟಗುಡ್ಡದ ಈದ್ಗಾ ಮಂದಿರೋಡು ಸಾಮೂಹಿಕ ಪ್ರಾರ್ಥನೆ ನಡಪಾಯರು. ಮುಸ್ಲಿಂ ಧರ್ಮ ಗುರುಕುಲು ಖಾಜೇರಿದ್ದದ ವಿಶೇಷ ಪ್ರಾರ್ಥನೆ ಮಲ್ತೇರ. ರಾಜ್ಯ ವಿಧಾನಸಭೆತ ಸಭಾಗುರು ಕಾರ್ಯನಿರ್ವಾಹಕ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಯುಟಿ ಖಾದರ್ ವಿಶೇಷ ಪ್ರಾರ್ಥನೆ ಪಾಲ್ದಿತೊಂದು ಬಕ್ರೀದ್ ಸಂದೇಶ ಕೊರಿಯರು. ಈದ್ ಹಬ್ಬದ ಶುಭಾಶಯ ಸಲ್ಲಿಸಿಕೊಂಡು ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಪ್ರೀತಿ, ಸಾಮರಸ್ಯ, ಮಾನವೀಯತೆ ಮತ್ತು ಸಾಮರಸ್ಯದ ಒಂದು ಸೋದರತೆ ಸಮಾಜ. ಆ ಒಂದು ಸಂದರ್ಭದಲ್ಲಿ ಈದ್ ಹಬ್ಬದ ಸಂದೇಶವೂ ಕೂಡ ತ್ಯಾಗ, ಬಲಿದಾನ, ಸತ್ಯ ಹಾಗೂ ಬಹುಶಃ ಪ್ರಾಮಾಣಿಕತೆಗೆ ಮತ್ತು ಸಮಾಜದಲ್ಲಿ ಸಾಮರಸ್ಯ ಕಾಪಾಡಲಿಕ್ಕೆ ಸಂದೇಶ ಕೊಡುವಂಥ ಇವತ್ತು ಹಬ್ಬವಾಗಿದೆ. ಈ ಹಬ್ಬದ ದಿವಸ ನಾವೆಲ್ಲರೂ ಕೂಡ ಇದು ಅತ್ಯಂತ ಪಾವಿತ್ರತೆಯನ್ನು ಆಚರಿಸುವ ಜೊತೆಯಲ್ಲಿ ಇದನ್ನು ಅತ್ಯಂತ ಸಾಮಾಜಿಕ ಮತ್ತು ಸಾಮರಸ್ಯದ ಪ್ರತಿಯೊಂದು ನಮ್ಮ ಈ ನಾಡಿನ ಪ್ರತಿಯೊಬ್ಬರು ಕೂಡ ಅತ್ಯಂತ ಸಣ್ಣವರಿಂದ ದೊಡ್ಡವರ ತನಕ, ಅತ್ಯಂತ ಕಡುಬಡವರಿಂದ ಶ್ರೀಮಂತರ ತನಕ ಸಮಾಜದ ಎಲ್ಲ ಜಾತಿ, ಎಲ್ಲ ಮತ್ತು ಎಲ್ಲ ವರ್ಗದವರು ಅತ್ಯಂತ ಸಂತೋಷದಿಂದ ಈ ಹಬ್ಬವನ್ನು ಆಚರಿಸಿ ಸಾಮರಸ್ಯದ ಒಂದು ಬಾಂಧವ್ಯ ಬೆಳೆಸುವ ಜೊತೆಯಲ್ಲಿ ಒಂದು ಶಾಂತಿಯುತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಈ ಹಬ್ಬವನ್ನು ನಾವು ಇವತ್ತೆಲ್ಲ ಜೊತೆಯಾಗಿ ಇವತ್ತು ಆಚರಿಸ್ತೇವೆ ಅಂತ ಹೇಳಿಕೊಂಡು ಈ ಒಂದು ಸಮಾಜದ ಅತ್ಯುತ್ತಮವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸರ್ವರು ಕೂಡ ಪ್ರಾರ್ಥನೆ ಮತ್ತು ಸಹಕರಿಲ್ಲ ಅಂತ ಕೇಳಿ ನಾನು ಮತ್ತೊಮ್ಮೆ ಸರ್ವರಿಗೂ ಕೂಡ ಈದ್ ಹಬ್ಬದ ಶುಭಾಶಯ ಸಲ್ಲಿಸ್ತೇನೆ. ಉಡುಪಿ ಶ್ರೀಕೃಷ್ಣ ಮಠ ಬೊಕ್ಕ ಅಷ್ಟಮಠಕ್ಲೆಡ್ ತಪ್ತ ಮುದ್ರಾಧಾರಣೆ ಗುರುವಾರ ನಡೆತಂಡ. ಚಾತುರ್ಮಾಸದ ಸುರುತ ದಿನ ಸರ್ವೇಕಾದಶಿದಾನಿಯೇ ಮುದ್ರಾಧಾರಣೆ ನಡಪುಂಡು. ಶಿರೂರು ಮಠಟು ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಬೊಕ್ಕ ಪರ್ಯಾಯ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಸಾರಗಟ್ಲೆ ಭಕ್ತರಿಗೆ ಮುದ್ರೆ ಒತ್ತಿಯರು. ಮರಿಯಲದ ಸುರುಕು ಈ ಅಪರೂಪದ ಆಚರಣೆ ನಡತೊಂದಿತ್ತದ. ಸುದರ್ಶನ ಹೋಮ ನಡಪಾದ ಭಕ್ತರಿಗೆ ಶಂಖ ಚಕ್ರದ ಮುದ್ರೆ ಒತ್ತುನವು ತಪ್ತ ಮುದ್ರಾಧಾರಣೆದ ಸಂಪ್ರದಾಯ ಆದುಂಡು. ಅಂಜೋಲೆಗ್ ಪುಗೆಲಿಡ್ದ ತೀರ್ಥಮೈ ಕೈಕ್ ಬೊಕ್ಕ ಎದೆಕ್ ಪೊಂಜೋಲೆಗ್ ಎಡಬಲ ಕೈಕ್ ಮುದ್ರೆ ಒತ್ತುವೆರು. ಒಂದು ವೈಷ್ಣವ ತತ್ವ ಒತ್ತೊನ್ನ ವೈಷ್ಣವರೊಂದು ಪನ್ಪವನ್ನ ಕ್ರಮ ಆದುಂಡು. ಸ್ವಾಮೀಜುಲು ಮಾತ್ರ ಮುದ್ರೆ ಒತ್ತುನ ಹಕ್ಕು ಪಡೆತೆರ. ಮರಿಯಲುಡು ಬರ್ಪುನ ಸೀಕ್ ಸಂಕಡುಲೆಡ್ದು ರಕ್ಷಣದ ದಿಟ್ಟಿಡ ಈ ಮುದ್ರೆ ಪಾಡೊನ್ನ ಕ್ರಮ ಬುಲೆದು ಬೈದನಂದು ನಂಬಿಕೆ ಉಂಡು. ಮುದ್ರಾಧಾರಣೆಯನ್ನು ನಡೆಸುತ್ತಿದ್ದಾರೆ. ಇವತ್ತು ಪ್ರಥಮನೇ ಏಕಾದಶಿ ಅಂತ ಏಕಾದಶಿ ವಿಶೇಷವಾಗಿ ಭಗವಂತನ ಪ್ರೀತಿಗೋಸ್ಕರ ಮಾಡುವ ಉಪವಾಸ. ಇವತ್ತು ಆಷಾಢ ಮಾಸ, ಪಂಡರಾಪುರದಲ್ಲಿ ವಿಠ್ಠಲ ತಾನು ನಿಂತಹ ಸಂದರ್ಭ. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಉಪವಾಸ ಇದ್ದುಕೊಂಡು ಹರಿನಾಮ ಸ್ಮರಣೆ ಭಜನೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಶಿರೂರು ಮಠದಲ್ಲಿ ಕೂಡ ದೇವರು ವಿಠ್ಠಲ. ಹಾಗಾಗಿ ಅಂತಹ ವಿಠ್ಠಲ ದೇವರ ಪ್ರೀತಿಗೋಸ್ಕರ ಭಕ್ತ ಜನರೆಲ್ಲರೂ ಕೂಡ ಬಂದು ತಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ತಾ ಇದ್ದಾರೆ. ಭಗವಂತನ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು ಒಂದು ವೈಷ್ಣವದ ಲಕ್ಷಣ. ಹಾಗಾಗಿ ಎಲ್ಲರೂ ಕೂಡ ನಾವು ಭಗವಂತನ ಭಕ್ತರು ಅಂತ ಅಂತಹ ಶಂಖ ಮತ್ತು ಚಕ್ರಗಳನ್ನು ಹಾಕಿಕೊಳ್ತಾ ಇದ್ದಾರೆ.
ನಿತ್ಯದಲ್ಲಿ ಹಾಕಿಕೊಂಡರೂ ಕೂಡ ಇವತ್ತು ತಪ್ತ ಮುದ್ರಾಧಾರಣೆ ಅಂತ ವಿಶೇಷವಾದಂತಹ ಸುದರ್ಶನ ಹೋಮವನ್ನೆಲ್ಲ ಮಾಡಿ ಅದರಲ್ಲಿ ಅದನ್ನು ಬಿಸಿ ಮಾಡಿ ಅದರಲ್ಲಿ ಹಾಕಿಕೊಳ್ಳುವಂಥದ್ದು. ಇದರಿಂದಾಗಿ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಪವಿತ್ರಂತೆ ವಿತಾತಂ ಬ್ರಹ್ಮಣಸ್ಪತೆ ಎನ್ನುವಂತಹ ಮಂತ್ರದಲ್ಲಿ ಹೇಳಿದ ಹಾಗೆ ತದಾಮೋ ಅಶ್ನುತೆ ಅಂತ ಮೋಕ್ಷವನ್ನು ಪಡೀತಾರೆ ಎನ್ನುವಂಥದ್ದು ಮಹಾಫಲವನ್ನು ಕೊಟ್ಟಿದ್ದಾರೆ. ಪಾಪಗಳೆಲ್ಲ ಪರಿಹಾರ ಆಗತ್ತೆ ಅಂತ. ಅಂತಹ ಏಕಾದಶಿ ಇವತ್ತು ಅಂತಹ ವಿಷ್ಣುವಿನ ಚಿಹ್ನೆಗಳನ್ನು ಧಾರಣೆ ಮಾಡುವುದಕ್ಕೋಸ್ಕರ ಭಕ್ತರೆಲ್ಲರೂ ಕೂಡ ಉಪವಾಸದಲ್ಲಿ ಇದ್ದುಕೊಂಡು ಆ ದೇವರ ದರ್ಶನವನ್ನು ಮಾಡಿ ಗುರುಗಳ ಹತ್ರ ಆ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ತಾ ಇದ್ದಾರೆ. ಅದರಿಂದಾಗಿ ಮುಂದೆ ಬರುವಂತಹ ಚಾತುರ್ಮಾಸ್ಯ ವ್ರತದ ಸಂಕಲ್ಪಕ್ಕೋಸ್ಕರ ಚಾತುರ್ಮಾಸ್ಯ ವ್ರತವನ್ನು ಮಾಡುವುದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ಮುದ್ರಾಧಾರಣೆಯನ್ನು ಮಾಡ್ತಾರೆ. ಹಾಗೆ ಚಾತುರ್ಮಾಸ್ಯ ವ್ರತ ಕಳೆದ ಬಳಿಕವೂ ಕೂಡ ಮತ್ತೆ ತಪ್ತ ಮುದ್ರಾಧಾರಣೆ ನಡೆಸಲಿಕ್ಕೆ ಇದೆ. ಅಂತಹ ಮುದ್ರಾಧಾರಣೆಗೆ ಅನೇಕ ಭಕ್ತರು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಕೂಡ ಬಂದು ಅಂತಹ ಮುದ್ರೆಯನ್ನು ಹಾಕಿಸಿಕೊಳ್ತಾ ಇದ್ದಾರೆ. ಕುಡ್ಲ ಮಹಾನಗರ ಪಾಲಿಕೆ ಬೊಕ್ಕ ಸಮಾಜ ಕಲ್ಯಾಣ ಇಲಾಖೆದ ಒಟ್ಟು ಸೇರಿಕೆಡ್ ಕುಡ್ಲದ ಪುರಭವನಡು ಗುರುವಾರ ಕುದ್ಮಲ್ ರಂಗರಾವ್ ಜನ್ಮ ದಿನಾಚರಣೆದ ಕಾರ್ಯಕ್ರಮ ನಡೆತಂಡ ಮೇಯರ್ ಜಯಾನಂದ ಅಂಚನ್ ಕಾರ್ಯಕ್ರಮ ಉದಿಪನ ಮಲ್ತಿರ. ಶಾಸಕರು ವೇದ ವ್ಯಾಸಕ ಮತ್ತು ಗುರುಕಾರ್ಮೆ ವಹಿಸದ ಪಾತಿರ್ದ ಕುದ್ಮಲ್ ರಂಗರಾಯರ್ನ ಕೊಡುಗೆ ತ್ಯಾಗ ಸಮಾಜ ಸೇವೆದ ವಿಚಾರನೋ ಇತ್ತೆ ನಾಲ್ಮೇಕ್ಲ ಪ್ರಚಾರ ಮಲ್ಪಡಾತಂಡ ವಿಶೇಷ ಕಾರ್ಯಕ್ರಮ ಮಲ್ತದ ಅರೆನ ಕಾರ್ಯಾಲಯನ ಜನಕ್ಲೆಗ್ ಮುಟ್ಟಾವಡು ಐಕಾದೆ ಪಾಲಿಕೆಡ್ದ ವಿಶೇಷ ಅನುದಾನ ದೆತ್ತದಿದ ಅರೆನ ದಿನಾಚರಣೆ ಮಲ್ತೊಂದುಂಡೊಂದು ಪಂಡ್ಯರ. ಕುದ್ಮಲ್ ರಂಗರಾಯರ್ನ ಸಮಾಧಿಗೆ ಪೋದು ಬತ್ತದ ಓಟುಗು ನಾಮಪತ್ರ ಕೊಡ್ತಿತ್ತೆ ಅರೆನ ಆಶೀರ್ವಾದದ ತೊಂದೆ ಎನ್ನ ಕಾರ್ಯ ಶುರು ಮಾಡ್ತದೆ. ಇಡೀ ಲೋಕಗು ಮಲ್ಲ ಕೊಡುಗೆ ಕೊರ್ನಾರ್ ರಂಗರಾಯರಂದು ವೇದವ್ಯಾಸ ಕಾಮತ್ ಮೆಚ್ಚುಗೆ ತೆರಿಪಾಯರು. ಒತ್ತು ಮೇಯರ್ ಪೂರ್ಣಿಮಾ ದುಂಬುದ ಮೇಯರ್ಲು ಪ್ರೇಮಾನಂದ ಶೆಟ್ಟಿ, ಶಶಿಧರ ಹೆಗ್ಡೆ, ದಿವಾಕರ ಪಾಂಡೇಶ್ವರ, ಪಾಲಿಕೆದ ಎದುರು ಪಕ್ಷ ನಾಯಕರ ನವೀನ್ ಡಿಸೋಜ, ಸದಸ್ಯರು ಸುಧೀರ್ ಶೆಟ್ಟಿ, ಪಾಲಿಕೆದ ಕಮಿಷನರ್ ಆನಂದ ಪಾಲ್ಗೊಂಡರು. ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರು ಪ್ರವೀಣ್ ನೆಟ್ಟಾರ್ನ ಕೆರ್ನ ಕೇಸಿಗೆ ಸಂಬಂಧ ತನಿಖೆ ಇತ್ತೆ ಜೋರಾದಿತ್ತದ ಆರೋಪಿಲನ್ ಪತ್ಯರೆ ಕೇಂದ್ರ ಗುಪ್ತಚರ ಇಲಾಖೆದ ಪೊಲೀಸರು ಬಲೆ ಬೀಚಿದರು. ಕೆರ್ನ ಆರೋಪಿಲು ತರೆ ತಪ್ಪಾದಿತ್ತದ ಅಕ್ಲೆಗ್ ಪೊಲೀಸರಿಗೆ ಶರಣಾಯರೆ ಜೂನ್ 30 ಗಡು ಕೊಡ್ತುಂಡು. ಆರೋಪಿಲು NIA ಕೋರ್ಟ್ಗು ಶರಣಾಯಜಿಂಡ ಇಲ್ಲು ಜಪ್ತಿ ಮಲ್ಪನೊಂದು ಸುಳ್ಳ್ಯಾಡು ಪೊಲೀಸರು ಮೈಕೊಡು ಘೋಷಣೆ ಮಲ್ತೊಂದುಲ್ಲೇರು. ಆರೋಪಿಲನ ಬಗೆಟ್ ಗುಟ್ಟು ಕೊರ್ಪನಕ್ಲೆಗೆ ಇನಾಮ್ ಕೊರ್ಪನೊಂದು ಪಂತೆರ. ಸುಳ್ಯದ ಕಲ್ಲುಮುಟ್ಟದ ಉಮರ್ ಫಾರೂಕ್ ಬೊಕ ಮುಸ್ತಾಫಾ ವಾಸ ಮಲ್ತೊಂದಿತ್ತಿನ ಇಲ್ಲಡೆ ಪೋಯಿನ ಪೊಲೀಸರು ಬರೆಪಾದು ಗೋಡೆಡು ಅಂಟಾದೇರು. NIA ಕೋರ್ಟ್ದ ಆದೇಶದ ನಕಲ್ದಿತ್ತದ ಅವೆಲ್ಲ ಅಂಟಾದೇರು. ಶರಣಾಯರನ ರಡ್ಡು ದಿನ ಮಾತ್ರ ಉರಿದಂಡ ಶರಣಾಯಿ ಜಂಡ ಆರೋಪಿಲನ ಮಾತಾ ಆಸ್ತಿನ ಜಪ್ತಿ ಮಲ್ಪನ ಬಗೆಟ್ ತಿರಿಪಾದೇರು. ಇಂದಿನ ಪೊಲೀಸರು ಮೈಕೊಡ್ಲ ಪ್ರಚಾರ ಮಲ್ತೊಂದುಲ್ಲೇರು. ಉಮರ್ ಫರೂಕ್ ಸನ್ ಆಫ್ ರಫೀಕ್ ಎಂಆರ್ ಸುಳ್ಯ ತಾಲೂಕಿನ ಯುವಕನಾಗಿದ್ದು ಕಳೆದ 1 ವರ್ಷದಿಂದ ತಲೆಮರೆಸಿಕೊಂಡಿರುತ್ತಾರೆ. ಇವರನ್ನು ಹುಡುಕಿಕೊಟ್ಟಲ್ಲಿ ಹಾಗೂ ಇವರ ಸುಳಿವು ಕೊಟ್ಟಲ್ಲಿ NIA ನ್ಯಾಯಾಲಯದಿಂದ ಸಾರ್ವಜನಿಕರಿಗೆ 5 ಹಾಗೂ 2 ಲಕ್ಷದ ಬಹುಮಾನವನ್ನು ಪ್ರಕಟಿಸುತ್ತಿದ್ದಾರೆ. ಆರ್ಕೊಡು ಡೀಸೆಲ್ ಗುತ್ತಿನೇಡ್ದವರ ಗಾಡಿಲು ಮಗರ್ನ ಸಂಗತಿ ಒಡಿಪುಡು ಸಿಟಿ ಬಸ್ ಸ್ಟ್ಯಾಂಡ್ ಕೈತಲು ಬುಧವಾರ ರಾತ್ರಿ ನಡೆತಂಡ ಕಲ್ಸಂಕೊಡ್ದು ಒಡಿಪುದಂಚಿ ಪೋವಂದಿತ್ತನ ಟ್ರಕ್ ಒಂಜೆಡ್ದು ಡೀಸೆಲ್ ಮಾರ್ಗೋಗು ಗುತ್ತದು ಇಡೀ ಪರಡ್ದಂಡ. ಈ ಪೊರ್ತುಡು ಒಡಿಪುದಂಚಿ ಪೋವಂದಿತ್ತಿನ 2 ಚಕ್ರದ ಗಾಡಿಲು ಮಗಡ್ದ 15 ಮುಟ್ಟ ಗಾಡಿಲು ಪಲ್ಟಿ ಆತಂದು ಊರ್ದಕ್ಲು ತೆರಿಪಾದಿರು. ತುರ್ತು ಜಾಗಿಗೆ ಬತ್ತಿನ ಪೊಲೀಸರು ಸಂಚಾರಗೂ ಸರಿಯಾಯಿನ ವ್ಯವಸ್ಥೆ ಮಲ್ತುಕೊಡ್ದು ಡೀಸೆಲ್ ಪರಡಿನ ಜಾಗಿಡ್ ಜಾಗ್ರತೆ ಬೋರ್ಡ್ ಬರೆಪಾದು ಪಾಡ್ಪಾಯರು. ಒಡಿಪು ಜಿಲ್ಲಾ ಅಗ್ನಿಶಾಮಕ ದಳದ ಸಾಯಡು ಬ್ಲೀಚಿಂಗ್ ಪೌಡರ್ ಅಟ್ಟಾದು ನೀರು ಪಾಡ್ದು ನಿರ್ಮಲ ಮಲ್ತು ಕೊರಿಯರು ಪಾಕ ಪೊರ್ತು ಗಾಡಿಲನ ಸಂಚಾರಗೂ ಉಪದ್ರ ಆದಿತ್ತಂಡು. ಕುಡ್ಲಡ್ KSRTC ದಕ್ಲು ಲೈಸೆನ್ಸ್ ಕೇಂದ್ರ ಸಂದಾವನ ಮಾತಾ ಅರ್ಜಿಲೆನ ಲೆಕ್ಕೊಗುದೆ ತೊಂದು ಲೈಸೆನ್ಸ್ ಕೊರಿಯರೆ ಸಾರಿಗೆ ಪ್ರಾಧಿಕಾರ ತಯಾರುಂಡೊಂದು ಕುಡ್ಲದ ಒತ್ತು ಸಾರಿಗೆ ಕಮಿಷನರ್ ಬೊಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಾನ್ ಮಿಸ್ಕಿತ್ ತೆರಿಪಾದಿರು. ಸಾರಿಗೆ ಪ್ರಾಧಿಕಾರದ ಆಫೀಸ್ ನಡಪೈನ ಸಾರಿಗೆ ಇಲಾಖೆದ ಜನಸ್ಪಂದನ ಸಭೆಟ್ ಆರು ಗುರ್ಕಾರ್ಮೆ ವಹಿಸದು ಪಾತೇರಿಯರು. ಕುಡ್ಲ ನಗರ ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆಡ್ ಖಾಸಗಿ ಬಸ್ಸುಲೆ ಹೆಚ್ಚಾಯ್ತದ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆದ ಇಡೀ ಪ್ರಯೋಜನದ ತೊನೆರೆ ಜಿಲ್ಲೆದ ಪುಂಜೋಲಿಗೆ ಸಾಧ್ಯ ಹೊಂದಿಜ್ಜಿ.
ನರ್ಮ ಬಸ್ಸುಲು ಲೈಸೆನ್ಸ್ ಉಪ್ಪುನ ಮಾತಾ ಮಾರ್ಗಲೆಡು ಪೋಂದಿಜ್ಜಿ ಸರಕಾರಿ ಬಸ್ಸಿಲೆಗೆ ಹೆಚ್ಚಿಗೆ ಲೈಸೆನ್ಸ್ ಕೊರಡೊಂದು ಸಬಿಟ್ ಸಾರ್ವಜನಿಕರು ಒತ್ತಾಯ ಮಲ್ತೆರ ಸಾರಿಗೆ ಅಧಿಕಾರಿ ಜಾನ್ ಮಿಸ್ಕಿತ್ ಉತ್ತರ ಕೊಡ್ದು KSRTC ದಕ್ಲು ಬಸ್ ಪಾಡ್ಯರ ದುಂಬು ಬತ್ತಂಡ ಲೈಸೆನ್ಸ್ ಕೊರಿಯರ್ ಎಂಕ್ಲು ತಯಾರುಲ್ಲ ಅಂದು ಪಂಡ್ಯರ ನಂಬರ್ ಪ್ಲೇಟೆಡ್ ಪುದರ್ ಬೊಕ್ಕ ಬೇತೆದಾಲ ಬರೆದು ಪೆರೆಬಲ್ಲಿಂದ ನಿಯಮ ಇತ್ತಂಡಲ ಅವು ಪಾಲನೆ ಆವಂದಿಜ್ಜಿ ಕೆಬಿ ಕೀಲುನ ಸ್ವರತ ಹಾರ್ನ್ ಕಂಡಕ್ಟರ್ನ ಬಿಗಿಲ್ದ ಕಿರಿಕಿರಿ ಟ್ರಾಫಿಕ್ ಸಮಸ್ಯೆ ಮಲ್ಲಿಕಟ್ಟಡಿ ಕೆಲವು ಬಸ್ಸುಲು ಉಲೈ ಬರಂದೆ ಪಿದೈಡಿ ಪೋಪುನ ಖಾಸಗಿ ಗಾಡಿಲೆಡ್ ಶಾಲೆದ ಜೋಕ್ಲೆನ್ ಕೊನಪುನ ಕುಡ್ಲಾ ವಲಯ ಒಂಜೇಟ್ ಎಲೆಕ್ಟ್ರಿಕ್ ರಿಕ್ಷಾ ರಿಜಿಸ್ಟರ್ ಮಲ್ಪುನ ದಿತ್ತುಪಾಡ್ನ RTO ಆಫೀಸ್ ಪುಗೆ ಪರೀಕ್ಷದ ಕೇಂದ್ರ ತಾಪನೆ ಇಂಚಿತ್ತಿ ಪಾಕ ಇಸೆಯಲೆನ್ ಸಬಿಟ್ ದುಂಬುದಿಯರ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕುಡ್ಲಗ್ ಬತ್ತದು ಪೋದು ಆಜ್ ತಿಂಗೋಲಾಂಡಲ ಅಪಗ ಸಾರಿಗೆ ಇಲಾಖೆಡ್ದು ಬಾಡಿಗೆಗೆ ತೊನ್ನ ಗಾಡಿಲನ ಬಾಡಿಗೆ ನನಲ ಕಟ್ಜಿಂದ ಮ್ಯಾಕ್ಸಿ ಕ್ಯಾಬ್ ಯಜಮಾನ್ಯರ್ನ ಸಂಘದ ಹರೀಶ್ ಪಂಡ್ಯರ ನಾಗರಿಕ ಹಿತ ರಕ್ಷಣಾ ಸಮಿತಿ ಗುರ್ಕಾರ್ಯರ ಹನುಮಂತ ಕಾಮತ್ GK ಭಟ್ ಜೆರಾಲ್ಡ್ ಟವರ್ಸ್ ಬಸ್ ಬೆಲೆದಕ್ಲ ಸಂಘದ ಮೊಹಮ್ಮದ್ ರಫೀಕ್ ಮೋಹನ್ ಅತ್ತಾವರ ಬಸ್ ಯಜಮಾನ್ಯರ್ನ ಸಂಘದ ಜಯರಾಮ ಶೇಖ ಸಬಿಟಿತ್ತೆರ ನಂಬರ್ ಪ್ಲೇಟ್ ಬಿಟ್ಟು ವಿಧಾನಸಭಾ ಸದಸ್ಯರು ಮಂಗಳೂರು ದಕ್ಷಿಣದಲ್ಲಿ ಹಾಕಲೇಬಾರದು. ಮತ್ತೆ ಹೇಗೆ ಹಾಕ್ತಾರೆ? ನೀವೆಲ್ಲಿ ನೋಡ್ತೀರಿ? ನಿಮ್ಮ ಎದುರಿನಲ್ಲೇ ಓಡಾಡ್ತದೆ ಮಾರ್ಗಗಳು. 50 ಬಸ್ ಹೋಗುವುದಾದ್ರೆ ಜುಗಲ್ ಹತ್ರ ಮಲ್ಲಿಕಟ್ಟೆ ಹೋಗುವುದು 10 ಬಸ್ ಮಾತ್ರ, 40 ಬಸ್ಸು ನೇರ ಹೋಗ್ತಾ ಇದೆ TVS ಮುಂದುಗಡೆಯಿಂದ. ಅಲ್ಲಿ ಸೀನಿಯರ್ ಸಿಟಿಸನ್ ಆಸ್ಪತ್ರೆ ರೋಗಿಗಳಿಗೆ ಟಿಫಿನ್ ತಂದವರೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ. ಅವ ಮಾತಾಡುವ ದುರ್ವರ್ತನೆ ಅದು ಇದು ನೋಡಿದ್ರೆ ಆ ಬಸ್ಸು ಹತ್ತಲೇಬಾರ್ದಿತ್ತು ಅಂತ ಕಂಡಿತ್ತು ನನಗೆ. ನಂತರ ನಾವು ಬಸ್ಸು ಮಾಲಕರ ಸಂಘಟನೆ ಮತ್ತು ಬಸ್ಸು ಕಾರ್ಮಿಕರ ಸಂಘಟನೆಗಳು ಒಟ್ಟು ಸೇರಿ ಜಂಟಿಯಾಗಿ ಸಮಯ ಪರಿಪಾಲನಾ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಾವು ಇಲ್ಲಿ ಸ್ಟೇಟ್ ಪರ್ಮಿಟ್ ಇಟ್ಕೊಂಡು ಏನು ಮಾಡಬೇಕು? ಮತ್ತೊಂದು ನೆಕ್ಸ್ಟ್ ಈಗ ಇಲೆಕ್ಷನ್ ದುಡ್ಡಿಗೆ ನೀವು ಗಾಡಿ ಇದು ಮಾಡ್ತೀರಿ, ನಾವು ಗಾಡಿ ನಮ್ಮ ಕಡೆಯಿಂದ ಮ್ಯಾಕ್ ಕ್ಯಾಬಲ್ಲಿ ತೆಗೆದುಕೊಡ್ತೇವೆ ನಿಮಗೆ. ಸರ್ ಪೇಮೆಂಟ್ ನೀವು ಹೇಳುವಾಗ ಹೇಳ್ತೀರಿ ನಾವು 10-15 ಡೇಸಲ್ಲಿ ಮಾಡ್ತೇವೆ ಅಂತ. ಇವಾಗ ತಹಸೀಲ್ದಾರ್ ಕಡೆಯಿಂದ ಇಲ್ಲಿ ತನಕ ಪೇಮೆಂಟ್ ಆಗಿಲ್ಲ. ಜಾಸ್ತಿ ಮಕ್ಕಳನ್ನ ಆಗ್ತಾ ಇದ್ದಾರೆ. ಅಪಘಾತ ಆದರೆ ನಾಳೆ ಸಣ್ಣ ಮಕ್ಕಳು ಏನಾದ್ರು ಹೆಚ್ಚು ಕಮ್ಮಿ ಆಗ್ಬೋದು. ದಯವಿಟ್ಟು ಈ ಬಗ್ಗೆ ಆಕ್ಷನ್ ತಗೊಳ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಗಾಡಿ ತಗೊಳ್ಳುವ ಕೆಪಾಸಿಟಿ ಇಲ್ಲ, ಪಾರ್ಕಿಂಗ್ ಇಲ್ಲ, ಅದರ ಮೇಲೆ ಪರಿಸರಕ್ಕೆ ಹಾನಿ, ಎಲ್ಲ ಹೊಗೆ ಬರ್ತದೆ ಎಲ್ಲ ಗಾಡಿದು. ತೀರ್ಮಾನ ಯಾವುದು ಸ್ಪಾಟಲ್ಲಿ ತೀರ್ಮಾನ ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೇನೆ. ಕೆಲವೊಂದು ನಾವು ದೂರನ್ನು ಪರಿಶೀಲನೆ ಮಾಡಬೇಕು, ಕೆಲವು ದೂರುಗಳಿಗೆ ನೋಟಿಸ್ ಕಳಿಸಬೇಕು, ಅದು ಸ್ವಲ್ಪ ಪೆಂಡಿಂಗ್ ಇದೆ. ಅದು ಆದರೂ ಇವರು ಇವರು ಸ್ಪಂದನೆ ಜನ ಇಷ್ಟು ಜನ ಬಂದಿದ್ದು ನಾನು ಗೆಸ್ ಮಾಡಲಿಲ್ಲ ಇಷ್ಟು ಜನ ಬರ್ತಾರಂತೇಳಿ. ಇಷ್ಟೊಂದು ಸಮಸ್ಯೆಗಳು ಇದಾವೆ ಅಂತ ನನಗೆ ಇವತ್ತು ಗೊತ್ತಾಗಿದ್ದು ತುಂಬ ಸಂತೋಷ ಆಗಿದೆ. ಏನು ಸಮಸ್ಯೆಗಳಿದು ಅಂತ ನನಗೆ ಇವತ್ತು ಮನದಟ್ಟಾಗಿದೆ. KSRTC ಅವರು ಬಸ್ಗಳು ಎಷ್ಟು ಹಾಕ್ತಾರೆ ಅಷ್ಟಕ್ಕೂ ನಾವು ಪರವಾನಗಿ ಖಂಡಿತ ಕೊಡ್ತೇವೆ ನಮ್ಮ ಇಲಾಖೆಯಿಂದ. ಅದು ಯಾವ್ದು ಪೆಂಡಿಂಗ್ ಇಡುವುದಿಲ್ಲ. ಜಿಲ್ಲಾ ದಂಡಾಧಿಕಾರಿಗಳು ಮತ್ತು DC ಸಾಹೇಬರು ಒಂದು ಆರ್ಡರ್ ಮಾಡಿದ್ದಾರೆ. ಕಾರ್ಪೊರೇಷನ್ ಲಿಮಿಟ್ ಒಳಗಡೆ ಅಂದರೆ ವಲಯ 1 ಅಂತ ಏನು ನಾವು ಪರಿಗಣಿಸ್ತೇವೆ, ಅಲ್ಲಿ ಆಟೋ ರಿಕ್ಷಾದಿಂದ ಈ ಆಟೋ ರಿಕ್ಷಾ 3 ವೀಲರ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳ ಬಳಕೆ ಅದನ್ನು ನಿರ್ಬಂಧಿಸಿ ಅವರು ಆದೇಶ ಮಾಡಿದ್ದಾರೆ. ಅದರ ಪ್ರಕಾರ ನಾವು ನೋಂದಣಿ ಮಾಡ್ತಾ ಇಲ್ಲ. ನವೆಂಬರಿಂದ ಸಿಟಿ ಒಳಗಡೆ ಮಾತ್ರ, ಕಾರ್ಪೊರೇಷನ್ ಸಿಟಿ ಲಿಮಿಟ್ಸಲ್ಲಿ ಹೊರಗಡೆ ನಾವು ಮಾಡ್ತಾ ಇದ್ದೇವೆ. ನಾಗದರ್ಶನದ ಪೊರ್ತುಡು ಸರ್ಪೆ ತೋಜಿದ ಬತ್ತಿನ ಸಂಗತಿ ಮುಲ್ಕಿಡ್ ನಡತದಂಡ ಮುಲ್ಕಿ ಬಸ್ ಸ್ಟ್ಯಾಂಡ್ ಕೈತಲ್ ಪೆಟ್ರೋಲ್ ಪಂಪ್ ಕೈತಲ್ದ ಪುತ್ರನ್ ಮೂಲ ನಾಗನ ಕಟ್ಟೆಡು ಉಚ್ಚ ತೋಜಿದಂಡ ಸೋಮವಾರ ನಾಗದರ್ಶನ ಸೇವೆ ಅಟ್ಟಣೆ ಆದಿತ್ತಂಡ. ನಾಗದರ್ಶನ ಸುರುವಾನಗ ನಾಗನ ಕಲ್ಲದ ಪಿರೋಮೆ ಹಿಡ್ದು ಮರಿ ಬೈದಂಡ ಮರಿತುದು ಭಕ್ತರಿಗೆ ಆಚರಾತಂಡ ಒಂತೆ ಪುರ್ತು ಎತ್ತಿನ ಉಚ್ಚು ಐತಾತಿಗೆ ಪೋತುಂಡು ಕರಿನ ಪಾಕವಡ್ಶಿಲೆಡು ಪುತ್ರನ್ ಮೂಲಸ್ಥಾನಡು ಧಾರ್ಮಿಕ ಕಾರ್ಯಲು ನಡ್ತೊಂದುಂಡು ಆಂಡ ಉಚ್ಚು ತೋಜಿನಿ ಒಂದು ಸುರುತ್ತ ಸಟ್ಟಿಂದ ಭಕ್ತಿಯರ್ ಪನ್ಪೆರ ನಾಗನ ಕಲ್ಲಡ್ದು ಉಚ್ಚು ತೀರ್ಥಜತ್ತಿನ ವಿಡಿಯೋ ಸಾಮಾಜಿಕ ಜಾಲತಾಣಲೆಡು ಬಾರಿ ಸುದ್ದಿ ಲಕ್ಕಾದಂಡು. ಹಾಗೂ ಮುಂಚೆ ದೇವರಿಗೆ ಪಂಚಾಮೃತ ಅಭಿಷೇಕ ಕಲಶಾಭಿಷೇಕ ಮಾಡಿ ವಿಶೇಷವಾಗಿ ದೇವರಿಗೆ ಅಲಂಕಾರ ಮಾಡುವಾಗ ಯಾವುದೇ ನಮಗೆ ಅಲ್ಲಿ ಕಣ್ಣಿಗೆ ಕಾಣಲಿಲ್ಲ.
ಅವರು ದರ್ಶನ ಪಾತ್ರಿಗಳು ದರ್ಶನಕ್ಕೆ ಹಿಂಗಾರಿಟ್ಕೊಂಡು ನಿಲ್ಲುವಾಗ ಅಲ್ಲಿ ವಿಶೇಷ ರೀತಿಯಲ್ಲಿ ಅದು ಕಾಣಲಿಕ್ಕೆ ಸಿಕ್ಕಿತ್ತು. ಮತ್ತು ನಮಗೆ ಅದು ಯಾವುದೇ ರೀತಿಯಲ್ಲಿ ಅಲ್ಲಿ ನಮ್ಮನ್ನು ಬಿಡಲಿಕ್ಕೆ ಹೋಗಲಿಲ್ಲ. ಮತ್ತು ಒಂದು ಹಿಂದುಗಡೆ ಅದರ ನಾಗನ ಕಾಲಿನ ಅಡಿಯಲ್ಲಿ ಬಂದು ಕೂತ್ಕೊಂಡಿದೆ. ಅದರಿಂದ ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡದೆ ಅದರಷ್ಟಿಗೆ ಅದು ಆ ನಾಗದೇವರು ಸಹ ವಾಕ್ಯ ಆಗಿದೆ, ಅದರಷ್ಟು ಅದು ಹೋಗ್ತದೆ ಅಂತ. ಅದೇ ರೀತಿಯಲ್ಲಿ ನಾವು ಪೂಜೆ ಮಾಡಿಕೊಂಡು ಎಲ್ಲ ಪ್ರಸಾದ ಕೊಟ್ಟ ಮೇಲೆ ಅದರಷ್ಟು ಅದು ಹೋಗಿದೆ. ಇನ್ನು ಮುಂದೆ ಇದೇ ರೀತಿಯಲ್ಲಿ ಆ ನಾಗದೇವರ ವಿಶೇಷ ಪಾತ್ರ ಆಗಬೇಕಂತ ನಾವೆಲ್ಲರೂ ಪ್ರಾರ್ಥನೆ. ಕೆನರಾ ಬ್ಯಾಂಕ್ದ ದುಂಬುದ ಜನರಲ್ ಮ್ಯಾನೇಜರ್ KS ಬಾಲಚಂದ್ರರಾವ್ ಅರನ ಮೈತಿದಿ ಕರೆದುಪೋಯಿನ ವಸಂತಿಡಿ ಶನೈರನ್ನ ಇಚ್ಚದಂಚ ಕೆನರಾವರು ಸಂಸ್ಥೆಡ್ ಕಲ್ಪನ ಬಡವಿರ ಜೋಗ್ಲೆಗ್ ಪನವು ಸಾಯ ಕೊರಿಯರೆಗಾದ ಇರುವ ₹1,00,000 ಚೆಕ್ನ ಕೈಪಗತೆರು. ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ಪರವಾದ ಮರ್ಯಾದಿಕಾರ್ಯಂತರ ಎಂ ರಂಗನಾಥ ಭಟ್, ಸಂಚಾಲಕರ ಸುರೇಶ್ ಕಾಮತ್, ಆಡಳಿತ ಮಂಡಳಿ ಸದಸ್ಯರು ಸುರೇಶ್ ಶೆಣೈ ಬೊಕ್ಕ ಶಿವಾನಂದ ಶೆಣೈ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಉಜ್ವಲ ಮಲ್ಯ, ಆಡಳಿತಾಧಿಕಾರಿ ದೀಪ್ತಿ ನಾಯಕ್ ಇದ್ದದ ಚೆಕ್ ದೆತ್ತೊಂಡೆರು. ಹಿರಿಯ ಲೆಕ್ಕ ಪರಿಶೋಧಕರ SS ನಾಯಕ್ ಪಿ ಸುರೇಶ್ ಶೆಣೈ ಈ ಪೊರ್ತುಡಿತ್ತರ. ಚೆಕ್ ದೆತ್ತೊನ್ನ ರಂಗನಾಥ ಭಟ್ ಪಾತಿರ್ದ ಕೊಡುಗೆ ಅದು ಬತ್ತಿನ ಪಣವನ್ನು ಸಂದು ನಂಚಿನ ಬರೋ ಕಲ್ಪನಾ ಜೋಕ್ಲೆಗ್ ವಿದ್ಯಾರ್ಥಿ ಪಣವು ಸಾಯಗ್ ಗಲಸುವ ಅಂದ ಪಂಡೆರು. I have just handed over a check of rupees 20 lakhs to Kendra High School. This is a bequeathal given by my sister-in-law, Srimati Vasanti D. Shanai, wife of Konchadi Damodar Shanai, for utilization for needy, poor and meritorious students as scholarship. This she has left behind legacy in memory of herself and her husband and her sister Shanti Kini, who are all no more today. So I think besides other noble causes for which she has bequeathed some amount, this is one of it, and it had been her desire, because her husband and the family all had studied in this school, and from this school they went on to do their graduation from St. Aloysius, because at that time Kendra group did not have a college, so they went and did their graduation in St. Aloysius, and Mr. Damodar Shanai, her husband, joined LIC as a development officer, and his brother Konchadi Narayan Shanai joined Kendra Bank and retired as a DGM in 1970. So I think this is a contribution. Ammanbal Subbarao, he started Kendra Girls High School. So it is really one big what we can transformational changes in our society. So in male dominated society, giving importance for girls education, that itself is a great vision. Vision is of 3 types. Vision, if the vision is for 1 year, cultivate flowers. If the vision is for 10 years, cultivate trees. If the vision is perennial, cultivate people. So Kendra High School Association, it is cultivating people. It is a great vision, and that what we can say tradition and legacy is continuing. We are all proud to be Kendra Bank family. One or Kendrites, we can tell, one or the other way, either in Kendra Bank or Kendra High School, one or the other way we are connected to this institution. Really great cause. Today Vasanti D. Shanai, so sister-in-law of our KS Balachandrarav. KS Balachandrarav is also a great banker. He is a Kendra Bank retired general manager. May the soul of late Vasanti D. Shanai attain Sadgati. This amount that has been bequeathed to the Kendra High School Association will definitely go into the right hands of students, and we will try to make a difference in their lives. Thank you, sir, very much. Thank you. ಕುಡ್ಲಡ್ ಮಲೇರಿಯಾ ಡೆಂಗ್ಯೂ ದಿನ ದಿನ ಹೆಚ್ಚೊಂದಿತ್ತದ ಕುಡ್ಲ ನಗರ ಸುತ್ತುಡು 22 ಜನಕ್ಕೂ ಸಾಂಕ್ರಾಮಿಕ ಸೀಕುಪ್ಪುನ ಬಗೆಟ್ ದಾಖಲಾತಂಡ ಉಮಿಲು ಉತ್ಪತ್ತಿ ಆಪುನ ಜಾಗೆಡ್ ಸೀಕ್ ಪರಡೊಂದಿನಂಚ ಮಹಾನಗರ ಪಾಲಿಕೆ ಅಧಿಕಾರುಲು ದಾಲಾಕ್ರಮದೆ ತೊಂದುಜರ ಕಟ್ಟೊಂದುಪ್ಪುನ ಕಟ್ಟೋಣಲೆಗೆ ಏತು ನೋಟಿಸ್ ಕೊಡ್ತುಂಡು ದಾದಾಂದು ಪಾಲಿಕೆ ಎದುರು ಪಕ್ಷದ ನಾಯಕರು
ನವೀನ್ ಡಿಸೋಜಾ ಸದನೋಡು ಪ್ರಶ್ನೆ ಪಾಡ್ದೇರು. ಮೇಯರ್ ಜಯಾನಂದ ಅಂಚನ್ ಗುರ್ಕಾರ್ಮೆಡ್ ನಡೆದಿನ ಕುಡ್ಲ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಟ್ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮರಿಯಲ ಬತ್ತಡಲ ನನ್ನಲ ಜಾಗೃತಿ ವಹಿಸಂದಿನ ಬಗೆಟ್ ಮೇಯರ್ ರೆಡ ಪ್ರಶ್ನೆ ಪಾಡಿಯರು. ಆರೋಗ್ಯ ಇಲಾಖೆ ಅಧಿಕಾರಿ ಮಂಜಯ್ಯ ಶೆಟ್ಟಿ ಉತ್ತರ ಕೊಡ್ದು ಇಂದಕ್ಕೆ ಸರಿಯಾಯಿನ ಕ್ರಮದ ತೊಂದುಂಡು ಸಾಂಕ್ರಾಮಿಕ ಸೀಕ್ ಪರಡಂದಿನಂಚ ಕ್ರಮದೆತ್ತನು ಅಂದ ಪಂಡ್ಯರು. ಊರುದ ಕಂಪನಿಲಿಡು ಊರುದ ಸಂದಿನ ಜನಕ್ಲೆಗ್ ಬೇಲೆದ ಅವಕಾಶ ಮಲ್ತು ಕೊರಿಯರೆ ಒತ್ತು ಕೊರಡೊಂದು ಸದಸ್ಯರು ಒತ್ತಾಯ ಮಲ್ತಿರು. ಕಾಂಗ್ರೆಸ್ ಸದಸ್ಯರು ಶಶಿಧರ ಶೆಟ್ಟಿ ಪಾತಿರ್ದು ನಗರುಡು ಗಾಡಿಲೆ ನುಂತಾರೆ ಜಾಗೆ ಇಜ್ಜಂದೆ ಗಾಡಿಲೆನ ಡ್ರೈವರ್ ದನಿಕಲು ಬಲಿ ಬರೊಂದುಲ್ಲೇರು. ಓಲುಲ ಪಾರ್ಕಿಂಗ್ ವ್ಯವಸ್ಥೆ ಇಜ್ಜಿ ಗಾಡಿ ಉಂತಾದು ಪೋಂಡ ಪೊಲೀಸರು ದಂಡ ಪಾಡುವೆರು. ವಾಣಿಜ್ಯ ಕಟ್ಟೋಣಿಲಿನ ಎದುರು ಗಾಡಿದಿಂದ ಲಡಾಯಿಗೆ ಕಾರಣ ಆಪುಂಡು ಮೇಯರ್ ತುರ್ತು ಪೊಲೀಸ್ ಇಲಾಖೆದ ಹಿರಿಯ ಅಧಿಕಾರಿಯನ್ನು ಪುಡಾದ NITK ಟ್ರಾಫಿಕ್ ಇಂಜಿನಿಯರಿಂಗ್ ಇಲಾಖೆದ ವ್ಯವಸ್ಥೆ ಸರಿಮಲ್ತು ಕೊರಿಯರೆ ಕ್ರಮದೆತ್ತು ನೋಡೊಂದು ಪಂಡ್ಯರು. ಓಲುಲ ಬಸ್ ಸ್ಟ್ಯಾಂಡ್ ಬಸ್ಸು ಅಂತಂದು ಓಲೋಲು ಉಂತನ ಈ ವ್ಯವಸ್ಥೆ ಸರಿಮಲ್ಪರೆ ಕ್ರಮದೆತ್ತೊನ್ಲೆಂದು AC ವಿನಯ್ ರಾಜ್ ಒತ್ತಾಯ ಮಲ್ತೆರು. ಹೊಸ ಕಮಿಷನರ್ ಆನಂದ್ ಒತ್ತು ಮೇಯರ್ ಪೂರ್ಣಿಮಾ ಸಭೆಟಿತ್ತೇರು. ಮಂಗಳೂರು ಮಹಾನಗರ ಪಾಲಿಕೆಯಿಂದ ಯಾವ ಕ್ರಮ ತಗೊಂಡಿದ್ದಾರೆ, ಸೊಳ್ಳೆ ಉತ್ಪತ್ತಿ ಆಗುವ ಜಾಗದಲ್ಲಿ ಯಾವ ಕ್ರಮ ತಗೊಂಡಿದ್ದಾರೆ ನಮ್ಮ ಅಧಿಕಾರಿಗಳು, ಏನ್ ಮಾಡ್ತಿದ್ದಾರೆ ಅಂತ ನಮಗೆ ಸ್ಪಷ್ಟ ಮಾಹಿತಿ ಬೇಕು. ಇನ್ನೊಂದು ಹೇಳ್ತಿದ್ದೇನೆ, ಇಷ್ಟು ಹಲವು ವಸತಿ ಅಂದ್ರೆ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಉಂಟು, ಕಮರ್ಷಿಯಲ್ ಆಗಲಿ ವಸತಿ ಸಮುಚ್ಚಯ ಕೂಡ ಆಗಲಿ. ಇಲ್ಲಿ ಎಷ್ಟು ನೋಟಿಸ್ ಕೊಟ್ಟಿದೆ, ನೋಟಿಸ್ ಕೊಟ್ಟ ಮೇಲೆ ಎಷ್ಟು ನೋಟಿಸ್ಗೆ ಎಷ್ಟು ಅವ್ರು ಫೈನ್ ಹಾಕಿದ್ದಾರೆ, ಅದನ್ನು ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತ ಬೇಕು. ಯಾಕಂದ್ರೆ ನೋಟಿಸ್ ಕೊಡುವ ಒಂದು ರೀತಿಯಲ್ಲಿ ಮತ್ತು ಇನ್ನೊಂದು ರೀತಿಯಲ್ಲಿ ಕಡಿಮೆ ಮಾಡುವಂಥದ್ದು, ಅದಕ್ಕೆ ಯಾವ ಬಿಲ್ಡಿಂಗ್ ಅಲ್ಲಿ ಎಷ್ಟು ಬಿಲ್ಡಿಂಗ್ ಅಲ್ಲಿ ಅದಕ್ಕೆ ಕ್ರಮ ತಗೊಂಡಿದಂತೆ ಬೇಕು. ಯಾಕಂದ್ರೆ ಇಲ್ಲಿ ಮಲೇರಿಯಾ ಹೊರಗಿನ ಬರುವಂತ ಎಷ್ಟು ಕಾರ್ಮಿಕರಿದ್ದಾರೆ ಅವರಿಗೆ ಸರಿಯಾಗಿ ಒಂದು ಪರೀಕ್ಷೆ ಮಾಡಿಸಿ ಇಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ತುಂಬಾ ಡೇಂಜರಸ್ ಸ್ಥಿತಿಯಲ್ಲಿದೆ ಮಂಗಳೂರು ನಗರ ಈಗಿನ ಪರಿಸ್ಥಿತಿ ನೋಡುವಾಗ. ಈಗ ಕ್ರೈಟೀರಿಯಾ ಅದರಲ್ಲಿ ಯಾವುದಾದ್ರು ಬದಲಾವಣೆ ಮಾಡಬೇಕಾದ್ರೆ ವಯಸ್ಸು ಇರ್ಬೋದು, ಜಾತಿ ಇರ್ಬೋದು ಮತ್ತು ಅವರ ಅನುಭವ ಇರ್ಬೋದು. ಅದರಲ್ಲಿ ನಮ್ಮ ಸ್ಥಳೀಯವಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡುವವರಿಗೆ ಆದ್ಯತೆಯನ್ನು ಕೊಟ್ಟು ಆ ಕ್ರೈಟೀರಿಯಾವನ್ನು ಬದಲಾವಣೆ ಮಾಡಬೇಕಾದ್ರೆ ಯಾವ ಕ್ರೈಟೀರಿಯಾ ಆಯ್ಕೆ ಮಾಡಿದ್ದಾರೆ ಅದನ್ನು ಬದಲಾವಣೆ ಮಾಡಿ ನಮ್ಮಲ್ಲಿ ನಮ್ಮ ಸ್ಥಳೀಯವಾಗಿ ಯಾರಿದ್ದಾರೆ ಅವರನ್ನು ಆಯ್ಕೆ ಮಾಡುವಂತದ್ದನ್ನು ನಾವು ಮಾಡಬೇಕು. ಖಂಡಿತವಾಗಿ ಇದು ಮುಂದೆ ಹೋಗಬಾರ್ದು. ಇವತ್ತು ACP ಅವರು ಬಂದು ಅವರಿಗೆ ಬೇಕಾದ ಅವರಿಗೆ ಬಂದು ನೋಡ್ತಾರೆ. ಇವತ್ತು ನನಗೆ ಒಂದು ಗೊತ್ತಾಗಬೇಕು, ಇವತ್ತು ಇಲ್ಲಿ ಟ್ರಾಫಿಕ್ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಕೋಆರ್ಡಿನೇಷನ್ ನಮ್ಮಲ್ಲಿ ಮತ್ತೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಉಂಟೋ ಇಲ್ವೋ. ಅವರಿಗೆ ಬೇಕಾಬಿಟ್ಟಿಯಾಗಿ ಅವರು ಟ್ರಾಫಿಕ್ ಅನ್ನು ತಿರುಗಿಸ್ತಾರೆ, ಅವರಿಗೆ ಬೇಕಾಬಿಟ್ಟಿ ಅವರು ರಾತ್ರಿ ಅವರು ಟ್ರಾಫಿಕ್ ಅನ್ನು ಅವರು ರೂಲ್ಸ್ ಮಾಡ್ತಾರೆ. ನಮ್ಮಲ್ಲೇ ಕೇಳ್ತಾ ಇಲ್ಲ ಅವರು. ಮಂಗಳೂರು ಮಹಾನಗರ ಪಾಲಿಕೆ ಆಗಲಿ, ಮೈಸೂರು ಮಹಾನಗರ ಪಾಲಿಕೆ ಆಗಲಿ, ಅಲ್ಲಿಗೆ ಟ್ರಾಫಿಕ್ ನಮ್ಮ ಕೌನ್ಸಿಲ್ಗೆ ಮೀಟಿಂಗ್ ಬರುವವರು ACP DCP ರ್ಯಾಂಕಿನವರು. ಆದ್ರಿಂದ ಪ್ರತಿ ಕೌನ್ಸಿಲ್ಗೆ ACP DCP ರ್ಯಾಂಕಿನವರೇ ಬರಬೇಕು. ಯಾಕಂದ್ರೆ ಅವರಿಗೆ ಇನ್ಸ್ಪೆಕ್ಟರ್ಸ್ಗಳಿಗೆ ಡಿಸಿಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಅವರ ಜೊತೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಪೂರಕವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಖಂಡಿತವಾಗಿಯೂ ಬೇಕು, 100ಕ್ಕೆ 100. ಅದನ್ನು ತಾವು ಹೇಗೆ ಮಾಡ್ತೀರಿ? ಈಗ NITKಯಲ್ಲಿ ನಾನು ಹೇಳಿದೆ, ಟ್ರಾಫಿಕ್ ಇಂಜಿನಿಯರ್ ವಿಭಾಗ ಇದೆ. ಅವರು ನಮ್ಮ ಮಂಗಳೂರನ್ನು ಸರ್ವೆ ಮಾಡಿದರೆ ನಮ್ಮ ಒಂದು ಇಂಜಿನಿಯರ್, ನಮ್ಮ ಸೂಪರ್ಡೆಂಟ್ ಇಂಜಿನಿಯರ್ ಮತ್ತು NITK ಟ್ರಾಫಿಕ್ ಇಂಜಿನಿಯರ್ ಮತ್ತು ನಮ್ಮ ಟ್ರಾಫಿಕ್ನವರು PWD ಇಲಾಖೆ ಎಲ್ಲರೂ ಸೇರಿ ಈ ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಲೇಬೇಕು. ಬೈಸ್ಟ್ಯಾಂಡರ್ ಇಲ್ಲ, ಇವತ್ತು ಜ್ಯೋತಿ ಸರ್ಕಲ್ ಅಲ್ಲಿ ಇಲ್ಲ, ಇವತ್ತು ಬಟ್ಸೋರ್ಸ ಸರ್ಕಲ್ ಅಲ್ಲಿ ಇಲ್ಲ, ಇವತ್ತು PDS ಸರ್ಕಲ್ ಅಲ್ಲಿ ಇಲ್ಲ, ಇವತ್ತು ಬೆಂಗಳೂರಿನಲ್ಲಿ ಇಲ್ಲ. ಎಲ್ಲ ಮಳೆಗೆ ಸಣ್ಣ ಮಕ್ಕಳಿಂದ ಹಿಡಿದು ಕೊಡೆ ಹಿಡಿದು ಮಳೆಯಲ್ಲಿ ನಿಂತಾರೆ. ಯಾಕೆ ಒಂದು ಬಸ್ ಶೆಲ್ಟರ್ಗಳನ್ನ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಇನ್ನೂ ಕೂಡ ಮಾಡುವ ಬಗ್ಗೆ ಚಿಂತನೆ ಮಾಡಿಲ್ಲ ಎನ್ನುವಂಥದ್ದು, ಅದರ ಬಗ್ಗೆ ತಾವು ಒಂದು ರೂಲಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ. ಇವತ್ತು ಅಸೋಸಿಯೇಷನ್ ಅವರು ನಮ್ಮ ಜಾಗ, ನಮ್ಮ ಗ್ರೌಂಡ್, ನಗರ ಪಾಲಿಕೆ ಅಧೀನದಲ್ಲಿರುವಂತಹ ಜಾಗ, ನಾವು ಯಾರೋ ಅಸೋಸಿಯೇಷನ್ ಅವರ ತೀರ್ಮಾನಕ್ಕೋಸ್ಕರ ಅವರ ಸಲಹೆ, ಅವರ ಒಪ್ಪಿಗೆಯನ್ನು ತಗೊಂಡು ನಾವು ಈ ಕೌನ್ಸಿಲಲ್ಲಿ ನಿರ್ಣಯ ಮಾಡುತ್ತಿದ್ದೆ. ನಾವು ನಮ್ಮ ಈ ಸದನದ ನಿರ್ಣಯ ಹೇಗೆ ಮೇಯರ್ ಅವರು ನಮ್ಮ ಸದಸ್ಯರು ಮಾತಾಡಿ ಹೈಕೋರ್ಟ್ ಆದೇಶದ ಪ್ರಕಾರ ಅಂತ ಹೇಳುವಂಥದ್ದು ನೀವು ಮೊನ್ನೆ ಇಲ್ಲಿ ಹೇಳಿದ್ದು ಇದನ್ನು ಅವರ ಚರ್ಚಿಸಿ ಮತ್ತೆ ಅದರ ಬಗ್ಗೆ ನಿರ್ಣಯ ಕೈಗೊಳ್ಳುವ ಅಂತ ಹೇಳಿದ್ಮೇಲೆ ನಿರ್ಣಯ ಮಾಡಲಾಗಿದೆ ಅಂತ ಹೇಳಿ ಬಂದಿದೆ ಅಂತ ಹೇಳುವಾಗ ಹಾಗಾದ್ರೆ ನೀವು ಹೇಳುವುದೊಂದು ಕಚೇರಿಯ ಹಿಂದೆ ನೀವು ಮಾಡುವುದೊಂದ ಬರವುಪೊಕ್ಕ ವೈದ್ಯಕೀಯ ಕ್ಷೇತ್ರಲೆಗ್ ಮಲ್ಲಪುದರ ಪಡೆಯನ ಕುಡ್ಲ ಸ್ಮಾರ್ಟ್ ಸಿಟಿ ಆದ ಬುಲಿಯೊಂದುಪ್ಪನಗ ಹೊಸ ಹೊಸ ಸಂಸ್ಥೆಲು ಉದ್ಯಮಲು ಕುಡ್ಲಗ್ ಕಾರ್ತಿ ಒಂದುಂಡು.
ಆರೋಗ್ಯ ಸೇವೆ ಒದಗಾವನಿಟ್ಟು ಭಾರಿ ಮುಖ್ಯ ಆದುಪ್ಪುನ ಮೆಡಿಕಲ್ಸ್ ಕ್ಷೇತ್ರಡು ಪೊಸತೊಂಜಿ ಮೆಡಿಕಲ್ ಗುರುವಾರ ಕುಡ್ಲದ ಮೈದಾನ್ ಮಾರ್ಗ ರಾವ್ ಸರ್ಕಲ್ ದಲ್ಪ ಸುರುವಾಂಡ್ ಉದಿಪನ ಲೇಸಡ್ ನ್ಯಾಚುರಲ್ ಮೆಡಿಕಲ್ಸ್ ದ ಯಜಮಾನ್ಯರು ಗಣೇಶ್ ಬೊಕ್ಕ ಸ್ವಾತಿ ಸರ್ವೆರೆಲ್ಲ ಎತ್ತುಕೊಂಡಿರು 24 ಗಂಟೆ ಬುಡಂದೆ ಸೇವೆ ಒದಗಾವನ ನ್ಯಾಚುರಲ್ ಮೆಡಿಕಲ್ಸ್ ದ ಮಾಮಲ್ ಅಂಗಡಿನ ಕುದ್ರೋಳಿ ಭಗವತಿ ಕ್ಷೇತ್ರದ ಚೇತನ್ ಕಾರ್ನವರ್ ಮಂಜೇಶ್ವರ ಕನಿಲ ಶ್ರೀ ಭಗವತಿ ಕ್ಷೇತ್ರದ ಮಂಜಪ್ಪ ಕಾರ್ನವರ್ ಬೊಕ ಸಾಯಿರಾದ ಗ್ರೂಪ್ ಆಫ್ ಮೆಡಿಕಲ್ಸ್ ದ ಮನೋಹರೇಶ್ ಶೆಟ್ಟಿ ಇಂಚ ಬಿನ್ನಿ ರೀತಿದು ಉದಿಪನ ಮಲ್ತಿರು ಸ್ಟೀಲ್ ಸೆಂಟರ್ ಬಂದರ್ದ ಎಂ ಮೂಸಾ ದುಂಬುದ ಮೇಯರ್ ದಿವಾಕರ ಪಾಂಡೇಶ್ವರ ಪಾಲ್ಗೊಂಡಿರು ಸಾಯಿರಾದ ಗ್ರೂಪ್ ಆಫ್ ಮೆಡಿಕಲ್ಸ್ ಆಡಳಿತ ನಿರ್ದೇಶಕರ ಮನೋಹರ್ ಶೆಟ್ಟಿ ಎಡ್ಡೆಪು ಬೈಕದ ಜನಸಾಮಾನ್ಯರಿಗೆ ಮಲ್ಪುನ ಸೇವೆದ ತೃಪ್ತಿ ತಿಕ್ಕೊಂಡು ದನಿಕ್ಲೆನ ಪುನೆ ಪಾಟಿಕೆದ ಒಟ್ಟುಗು ಸಂಸ್ಥೆದ ಬೇಲೆದಕ್ಕೂ ಜವಾಬ್ದಾರಿಡು ಕೆಲಸ ಮಲ್ಪಡಾತಂಡು ನಮ್ಮ ಕೊರ್ಪುನ ಸೇವೆದ ಜನ ನಮ್ಮನ್ನು ಗುರ್ತ ಮಲ್ಪೆರಂದು ಪಂಡೆರು ಬಾರಿ ಶೋಕ್ದ ಪುದರೆ ಗಣೇಶ ಸಂಚ ಉಂದು ಬಂದಾಗನೆ ನಮ್ಮ ಇನಾಗ್ರೇಷನ್ ಆನಗನೆ ಗಣೇಶ ಬತ್ತಲಿಕ್ಕೆ ಅಂಡ್ ಅಂಚಾರಿಗೆ ಸಾರ್ತಿಯಾರಿಗೆ ಸ್ವಾತಿ ಆದಿರು ಬಾರಿ ಪೊರ್ಲದ ಪುದರುಂಡು ಅಂಚನೆ ಬಾರಿ ಪೊರ್ಲದ ಮೆಡಿಕಲ್ ಮಲ್ದಿರು ಅವ್ರನ್ನ ಜನಕಲ್ನ ಮಿತ್ತಾರ ಪ್ರೀತಿ ಮಸ್ತ್ ಉಂಡು ಯಾನ್ ತೂತಾರು ಕಮ್ಮಿ ಪಾತಿರ್ನು ಎಡ್ಡೆ ಅಂಚನೆ ದೇವರ ಎಡ್ಡೆ ಮಲ್ಪಾಡು ಬೊಕ್ಕ ಒಂದು ಮೆಡಿಕಲ್ ಬಾರಿ ಪೊರ್ಲ ಆತಂಡು ಸೊ ಅಂಚೆ ಯಾನ್ ದುಂಬಲ ಹೊರ ರಡ್ ಸರಿ ಬತ್ತೆ ಅದಕ್ಕೆ ತೂನಾಗ ಆಗಲ್ಲ ಐಗೆ ಒಂಜಿ ಡಿವೋಷನ್ ಉಪ್ಪೋಡು ಸೊ ಶಿವಕೆರಪ್ಪನ್ ಪೇ ದ ವಿನರ್ಸ್ ಡೋಂಟ್ ಡು ಡಿಫ್ರೆಂಟ್ ಥಿಂಗ್ಸ್ ದಿ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ ಸಂಜೆ ಉಪ್ಪುನಾಗ ಅವ್ರನ್ನ ಎನ್ನ ಏನು ಒಳ್ಳೆರು ಅವ್ರ ಮಲ್ಪನ ಕಾರ್ಯ ಒಂಜಿ ಬೇತನೆ ರೀತಿಯಲ್ಲಿ ಮಲ್ದಿರು ಬಾರಿ ಪೊರ್ಲು ಮಲ್ದಿರು ಒಂಜಿ ಊರಿಗೆ ಒಂಜಿ ಮಲ್ಪನ ಕೊಡುಗೆ ಕೊಡ್ನಾಗ ಎಂಟೆ ಕೊಡ್ತಾರೆ ಅವನೇ 24 hours ಮಲ್ದಿರು ಅಂಚನೆ ನಮ್ಮ ಸ್ಟಾಫ್ ಲೈಕ್ ಎಡ್ಡೆ ಸಪೋರ್ಟ್ ಕೊರಡಾಪುನ್ ಖಾಲಿ ಅವ್ರು ಮಲ್ತಿನ ಕೆಲಸಡಾಪುಜಿ ಜನಗಳಿಗೆ ಏನಬಹುದು ಇಂಥ ಟೈಮ್ ಮಸ್ತ್ ಕಾಂಪಿಟೇಷನ್ ಉಂಡು ಸರ್ವಿಸ್ಗೆ ಏನು ಬೇರೆ ಸೊ ಸರ್ವಿಸ್ ಕೊರೊಡ್ಡ ನೀವು ಪೂರಗುಲ್ಲ ಜವಾಬ್ದಾರಿ ನಮ್ಮ ಕೆಲಸ ಪೂರ ಎಡ್ಡೆ ಒಂದಿಟ್ಟು ನಮ್ಮ ಒಂದು ಮಲ್ಪಡಾಪುಂಡು ಸಂಚಾದುಪ್ಪನಾಗ ಈ ಮೆಡಿಕಲ್ ಮಸ್ತ್ ಪುದರ್ ಹಾಪುಂಡು ಅಲ್ಪ ಅಲ್ಪ ಬ್ರಾಂಚ್ ಮಲ್ಪಲೆ ಇದಕ್ಕೆ ದಾಲ ಸಪೋರ್ಟ್ ಬೋರ್ಡ್ ಎಟ್ಟೆ ಗುಣಮಟ್ಟದ ಆರೋಗ್ಯ ಸೇವೆಗೆ ದೇಶ ಪಿದೈದೇಶಿಲೆಡ್ ಪುದರ್ಪುಯಿನ ಕುಡ್ಲದ ಮುಖ್ಯ ಆಸ್ಪತ್ರೆಲಿನ ಹಬ್ಬದ ಒಟ್ಟುಗು ನ್ಯಾಚುರಲ್ ಮೆಡಿಕಲ್ಸ್ ಜನಕ್ಲೆಗ್ ನನಲಾತ ಎಡ್ಡೆ ಸೇವೆ ತಿಕ್ಕೆರೆ ಉಂಡು ಗಿರಾಕಿಲಿನ ಅಗತ್ಯಗೂ ಸರಿಯಾದ ಇಲ್ಲಿ ಬಾಕಿಲಿಗೆ ಮರ್ದಲಿನ ಮುಟ್ಟಾವನ ವ್ಯವಸ್ಥೆಲ್ಲ ಒದಗಾವನವು ನ್ಯಾಚುರಲ್ ಮೆಡಿಕಲ್ಸ್ ದ ನನೊಂಜಿ ಇಸೆ ಸಾದುಂಡು ಒಂದು ರಾಧಾ ಮೆಡಿಕಲ್ಸ್ ದ ಫ್ರಾಂಚೈಸಿಲ ಆದುಂಡು ಅಖಿಲ ಭಾರತ ಕಾರ್ಮಿಕ ಸಂಘಟನೆದ ಕೇಂದ್ರೀಯ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ನೆಲೆಟ್ ಬೆನ್ಪುನಕ್ಲ ಬೇತೆ ಬೇತೆ ಬೇಡಿಕೆಲೆ ನಡಪಾದು ಕುರಿಯರೆ ಒತ್ತಾಯ ಮಲ್ತದ ರಾಜ್ಯದೊರ್ಮೆಡ್ ಕಾರ್ಮಿಕರನ ಪ್ರತಿಭಟನೆ ಕಾರ್ಮಿಕರನ ಹಕ್ಕೊತ್ತಾಯ ದಿನಾಚರಣೆ ನಡಪಾಯರು ಕುಡ್ಲದ ಕ್ಲಾಕ್ ಟವರ್ ಕೈತಲು ಪ್ರತಿಭಟನೆ ನಡೆತಂಡು ಕಾರ್ಮಿಕರನ ಬೆನ್ಪುನ ಪುಡ್ತುನು ಸರ್ಕಾರ ಹೆಚ್ಚ ಮಲ್ಪರೆ ದುಂಬುಬೈ ದಿನೇಕ್ ವಿರೋಧ ಮಲ್ಪುವ ಐನ 8 ಗಂಟೆಗೆ ಉಂತಾವಡು ಕಾರ್ಮಿಕರಿಗೆ ಸರಿಯಾಯಿನ ಸವಲತ್ತು ಒದಗಾಯರೆ ಸರ್ಕಾರ ಕ್ರಮದೊಂದು ಕಾರ್ಮಿಕರು ಒತ್ತಾಯ ಮಲ್ತಿರು ಕಾರ್ಮಿಕ ನಾಯಕರ ರಾಮಣ್ಣ ವಿಟ್ಲ ಪಾತಿರ್ದು ಸರ್ಕಾರ ಬದಲಾತಂಡ ನಾಡಲ ಕಾರ್ಮಿಕರನ ಪರವಾಯಿನ ನೀತಿಲೇನ ಕನತದು 8 ಗಂಟೆ ಕೆಲಸ ಕಾಯಂ ಮಲ್ಪುಡು ಜೋಕುಲು ಬೊಕ್ಕ ಶಕ್ತಿದಾಂತಿನಕ್ಲಿನ ಬೆನ್ಪಾವನಕ್ಲಿಗೆ ಕಠಿಣ ನಿಯಮಲೇನು ಜಾರಿ ಮಲ್ಪಡು ಖಾಸಗಿ ಸಂಸ್ಥೆಲೆಡ್ಲ ಸರಿಯಾಯಿನ ಸಂಬಳ ಕೊರಿಯರೆ ಕ್ರಮದೆತ್ತುನಡು ಈ ದುಂಬುದ ಬಿಜೆಪಿ ವಸತಿ ಮಂತ್ರಿ ಆದಿತ್ಯನ ಭ್ರಷ್ಟಾಚಾರ ತನಿಖೆ ಮಲ್ಪಡು ಸಾದಿಬರಿ ಬೇರದಕ್ಲಿನ ಲಕ್ಕಾವನೇನು ಉಂತಾವುಡು ಒತ್ತಾಯ ಮಲ್ತಿರು ಮೋಹನ್ ಕೆಇ ರಾಜ ಚಂಡಿಮಾರ್ ತುಳಸಿದಾಸ್ ದಿನೇಶ್ ಆಚಾರ್ಯ ಇಬ್ರಾಹಿಂ ಮೊಯ್ದೀನ್ ಸುಲೇಮಾನ್ ಕೃಷ್ಣಪ್ಪ ಪುತ್ತೂರು ಪ್ರತಿಭಟನೆಡು ಪಾಲ್ಗೊಂಡಿರು ಕಾರ್ಮಿಕ ಕಾಯ್ದೆ ಇವತ್ತು ತಿದ್ದುಪಡಿ ಮಾಡುವ ಮೂಲಕ ಕಾರ್ಮಿಕರಿಗೆ ದ್ರೋಹವನ್ನು ಮಾಡಿದ್ದಾರೆ. 8 ಗಂಟೆ ಕೆಲಸ, 8 ಗಂಟೆ ವಿಶ್ರಾಂತಿ, 8 ಗಂಟೆ ಮನೋರಂಜನೆ ಇರುವಂತಹ
ಹಲವಾರು 125 ವರ್ಷ ಮೊದಲು ಗಳಿಸಿದಂಥ ಕಾನೂನುಗಳನ್ನು ಇವತ್ತು ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಇವತ್ತು ಅದನ್ನು 12 ಗಂಟೆ ಕೆಲಸಕ್ಕೆ ಮಾಡಲಿಕ್ಕೆ ತೀರ್ಮಾನ ಮಾಡುವ ನಮ್ಮ ರಾಜ್ಯದ ಬಿಜೆಪಿ ಸರ್ಕಾರ ಕೂಡಲೇ ಅದನ್ನು ಅನುಮೋದನೆ ಮಾಡಿದೆ. ಇದನ್ನು ಪ್ರಥಮ ಬಾರಿಗೆ ಈ ಒಂದು ಬಂದಿರುವಂತಹ ಸರ್ಕಾರ ಅದನ್ನು ಕೈ ಬಿಡಬೇಕು. ಕಾರ್ಮಿಕರಿಗೆ 8 ಗಂಟೆಯ ಕೆಲಸವನ್ನು ಕಾಯಂ ಮಾಡಬೇಕು. ರಾತ್ರಿ ಪಾಳಿಯಲ್ಲಿ ಮಹಿಳೆಯರು ಕೆಲಸ ಮಾಡುವುದನ್ನು ಕೂಡ ನಿಲ್ಲಿಸಬೇಕು. ಅದು ಮಾತ್ರ ಅಲ್ಲ, ನಾವು ಕೆಲ ವರ್ಷಗಳಿಂದ ಆಟೋ ರಿಕ್ಷಾ ಚಾಲಕರು, ಟ್ಯಾಕ್ಸಿ ಚಾಲಕರು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಆಟೋ ರಿಕ್ಷಾ ಚಾಲಕರು ಒಂದು ದಿವಸಕ್ಕೆ ಸುಮಾರು ಒಂದು ಸರ್ಕಾರಕ್ಕೆ 300-400 ರೂಪಾಯಿ ಸ್ವತಃ ದುಡಿದ ಪೆಟ್ರೋಲ್ ಮೂಲಕ ಅವರಿಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುತ್ತಿದ್ದಾರೆ. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗೇಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.